ಮಕರ ಸಂಕ್ರಾಂತಿಯಂದು ಉಡುಪಿಯ ಕೃಷ್ಣನನ್ನ ಮಧ್ವಾಚಾರ್ಯರು ಪ್ರತಿಷ್ಠಾಪಿಸಿದರು ಅಂತ ಪ್ರತೀತಿ ಇದೆ. ಹೀಗಾಗಿ ಮಕರ ಸಂಕ್ರಾಂತಿ ಸಂಭ್ರಮ ಕೃಷ್ಣನೂರಿನಲ್ಲಿ ಮೇಳೈಸುತ್ತೆ. ರಾತ್ರಿ ವೇಳೆ ರಥಬೀದಿಯಲ್ಲಿ ನಡೆಯುವ ತೇರಿನ ಉತ್ಸವ ಮಧ್ವ ಸರೋವರದ ಸಪ್ತೋತ್ಸವವನ್ನ ನೋಡೋಕೆ ಎರಡು ಕಣ್ಣುಗಳು ಸಾಲದು. ಹಾಗಾದ್ರೆ ಬನ್ನಿ, ಪೊಡವಿಗೊಡೆಯನೂರಿನ ರಾತ್ರಿ ಸಂಭ್ರಮ ಕಣ್ತುಂಬಿಕೊಳ್ಳೋಣ. ಏಕಕಾಲದಲ್ಲಿ 3 ತೇರುಗಳು ರಥಬೀದಿಯಲ್ಲಿ ಪ್ರದಕ್ಷಿಣೆ ಬರುವ ಈ ವಿಹಂಗಮ ನೋಟ ಕಣ್ತುಂಬಿಕೊಳ್ಳುವುದೇ ಕಣ್ಣಿಗೆ ಹಬ್ಬ. 8 ಶತಮಾನಗಳ ಹಿಂದೆ ಮಕರ ಸಂಕ್ರಾಂತಿಯ ದಿನವೇ ಆಚಾರ್ಯ ಮಧ್ವರು ಕಡಿಕೋಲು ಕೃಷ್ಣನನ್ನು ಮಠದಲ್ಲಿ ಪ್ರತಿಷ್ಠಾಪಿಸಿದರು. ಹಾಗಾಗಿ ಸಂಕ್ರಾಂತಿಯಂದು 3 ತೇರಿನ ಉತ್ಸವ ನಡೆಯುತ್ತದೆ. ಬ್ರಹ್ಮರಥದಲ್ಲಿ ಕೃಷ್ಣ ಮುಖ್ಯ ಪ್ರಾಣ ದೇವರನ್ನ ಇಟ್ಟು ಮೆರವಣಿಗೆ ಮಾಡಿದ್ರೆ, ಮಹಾಪೂಜ ರಥ ಮತ್ತು ಗರುಡ ರಥಗಳಲ್ಲಿ ಅನಂತೇಶ್ವರ ಮತ್ತು ಚಂದ್ರಮೌಳೀಶ್ವರ ದೇವರ ಪ್ರದಕ್ಷಿಣೆ ನಡೆಯುತ್ತೆ. ಕೃಷ್ಣ ಮಠದ ವಾರ್ಷಿಕ ಜಾತ್ರೆಯನ್ನು ಸಪ್ತೋತ್ಸವ ಎನ್ನುತ್ತಾರೆ. ಮಕರ ಸಂಕ್ರಾಂತಿ ಮತ್ತು ಮರುದಿನ ನಡೆಯುವ ಚೂರ್ಣೋತ್ಸವದಿಂದ ಈ ಮಹೋತ್ಸವ ಸಂಪನ್ನಗೊಳ್ಳುತ್ತೆ. ಪ್ರತಿ ವರ್ಷ ಜನವರಿ 8-9ರಿಂದ ಸ್ಟಾರ್ಟ್ ಆಗಿ 14ಕ್ಕೆ 3 ರಥ, ಮಕರ ಸಂಕ್ರಾಂತಿಗೆ ನಡೆಯುವಂಥ 3 ರಥೋತ್ಸವ. ಅಂದರೆ ಬ್ರಹ್ಮರಥ ಆಲ್ಮೋಸ್ಟ್ 16-18 ವರ್ಷದಿಂದ ಪ್ರತಿ ವರ್ಷ ಈ ಮಕರ ಸಂಕ್ರಾಂತಿ ತಪ್ಪದೇ ಬರ್ತಿದ್ದೇನೆ. ಈ ಬ್ರಹ್ಮರಥ ಒಂದು ಗಣನೆ ಆಗಿ ಸೋದೆ ಪರ್ಯಾಯದಲ್ಲಿ ಆ್ಯಕ್ಚುಲಿ ವಿನೂತನ ಚೇಂಜ್ ಮಾಡಿ ಸ್ವಲ್ಪ ಹೊಸದಾಗಿ ಮಾಡಿಸಿದ್ರು. ಆವಾಗಿಂದ ಸಹ ಅದೊಂದು ಎಳೆಯುವಾಗ, ವ್ರತ ಎಳೆಯುವಾಗ ಒಂದು ಆಗುವ ಮೈ ರೋಮಾಂಚನ ಹೇಳಲಿಕ್ಕಾಗೋದಿಲ್ಲ. ಕೃಷ್ಣನ ಗೋವಿಂದ ಗೋಪಾಲ ಅವಿಸ್ಮರಣೀಯ ಯಾವತ್ತಿಗೂ. ಜಾತ್ರೆ ಅದೇ, ಇದು ಕಷ್ಟ ಉಂಟು, ಎಳಿಲಿಕ್ಕೆ ಸುಲಭ ಇಲ್ಲ. ಇನ್ನು ಮಧ್ವ ಸರೋವರದಲ್ಲಿ ನಡೆಯುವ ತೆಪ್ಪೋತ್ಸವ ಈ ಆಚರಣೆಯ ಪ್ರಧಾನ ಆಕರ್ಷಣೆ. ಆಚಾರ್ಯ ಮಧ್ವರ ಮಂದಿರದ ಸುತ್ತಲೂ ಪ್ರದಕ್ಷಿಣಾಕಾರವಾಗಿ ತೆಪ್ಪದಲ್ಲಿ ದೇವರನ್ನ ಕುಳ್ಳಿರಿಸಿ ಪೂಜಿಸಲಾಗುತ್ತೆ. 3 ತೇರಿನ ಉತ್ಸವ ಕಾಣಲು ನಾಡಿನ ವಿವಿಧ ಭಾಗಗಳಿಂದ ಜನರು ಬರುತ್ತಾರೆ. ಕೊಂಬು, ಕಹಳೆ, ಚಿಂಡೆಯ ನಾದದ ನಡುವೆ ಅಷ್ಟಮಠಾಧೀಶರು ಉತ್ಸವದಲ್ಲಿ ಭಾಗವಹಿಸಿದ್ರು. ವೈಭವದಿಂದ ನಡೆದ ಸುಡುಮದ್ದು ಪ್ರದರ್ಶನ ನೆರೆದಿದ್ದ ಜನರನ್ನ ಸಂಭ್ರಮದಿಂದ ಕುಣಿಯುವಂತೆ ಮಾಡಿತು. ಕೋವಿಡ್ನಿಂದ ಬಳಲಿದ್ದ ಜನರಿಗೆ ಈ ಮಹೋತ್ಸವ ನವೋಲ್ಲಾಸ ನೀಡಿತು. ಆದರೆ ಹೆಚ್ಚು ಜನ ಸೇರಿಸಬೇಡಿ ಅಂದ್ರೂ ಭಕ್ತರು ಮಾತ್ರ ರಥಬೀದಿ ತುಂಬಿ ಕೋವಿಡ್ ರೂಲ್ಸ್ ಗಾಳಿಗೆ ತೂರಿದ್ದು ಮಾತ್ರ ಸುಳ್ಳಲ್ಲ. ಇದು ನಮ್ಮ ಉಡುಪಿಯ ಕೃಷ್ಣ ಮಠ, ನಮ್ಮ ಹೆಮ್ಮೆಯ ಕೃಷ್ಣ ಮಠ, ನಮ್ಮ ಕೃಷ್ಣ ಹುಟ್ಟಿದ ನಾಡು ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಉಡುಪಿಯ ಕೃಷ್ಣ ಮಠದ ಮಕರ ಸಂಕ್ರಮಣದ ಪೂಜೆಯ ಒಂದು ರಥೋತ್ಸವ, 3 ರಥದ ತೇರನ್ನು ಭಾರಿ ಸಂಭ್ರಮದಿಂದ ಜನರು ವಿಜೃಂಭಿಸಿದ್ದಾರೆ. ಇಲ್ಲಿಗೆ ನಾನು ಈ ರಥೋತ್ಸವವನ್ನು ನೋಡಲಿಕ್ಕೆ ಬಂದಿದ್ದೇನೆ. ಪರ್ಯಾಯ ಉತ್ಸವ ಅಂದರೆ ನಮ್ಮ ಈಗ ನಾಡ್ದು ಬರುವ 17-18 ತಾರೀಕಿನ ಪರ್ಯಾಯ ಉತ್ಸವವು ನಮ್ಮ ಉಡುಪಿಯ ಒಳ್ಳೆಯ ವಿಜೃಂಭಣೆಯ ಹಬ್ಬ ಅಂತಲೇ ಹೇಳ್ಬೋದು. ಈ ಹಬ್ಬ ಈ ಸಲದ ಈ ಕೋವಿಡ್ನ ರೀತಿಯಿಂದಾಗಿ ನಮ್ಮ ಹಬ್ಬವನ್ನು ಸ್ವಲ್ಪ ವಿಜೃಂಭಿಸುವುದು ಸ್ವಲ್ಪ ಕಡಿಮೆ ಇದು ಆದರೂ ಸಹ ಕೃಷ್ಣ ಮಠದ ಮಕರ ಸಂಕ್ರಮಣದ ಪೂಜೆಯ ಒಂದು ರಥೋತ್ಸವ, 3 ರಥದ ತೇರನ್ನು ಭಾರಿ ಸಂಭ್ರಮದಿಂದ ಜನರು ವಿಜೃಂಭಿಸಿದ್ದಾರೆ. ಉಡುಪಿ ಕೃಷ್ಣನಿಗೆ ನಿತ್ಯವೂ ರಥೋತ್ಸವ ನಡೆಯುತ್ತೆ. ಆದರೆ ಮಕರ ಸಂಕ್ರಾಂತಿಯ ಸಪ್ತೋತ್ಸವ ಸಾಂಪ್ರದಾಯಿಕ ಆಚರಣೆಗಳ ಮೂಲಕ ವಿಶ್ವ ಪ್ರಸಿದ್ಧಿ ಪಡೆದಿದೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್, ಉಡುಪಿ.